ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್, ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನಿಮ್ಗೆ ಗೊತ್ತೇ ಇದೆ, ಸೊ ಅಡಿಗೆ ಮನೆ ಅಂತ ಹೇಳಿದ ತಕ್ಷಣ ವಿಧವಾದಂತಹ ಅಡಿಗೆಗಳಿಗಿಂತ ಪ್ರೀತಿಯಿಂದ ತುಂಬಿದಂತಹ ಅಡಿಗೆ ಅಥವಾ ಕೈ ರುಚಿ ರೆಡಿ ಆದಾಗ ಎಲ್ರಿಗೂ ಖುಷಿ ಆಗುತ್ತೆ. ಸೊ ನಿಮ್ಗೆಲ್ರಿಗೂ ಕೂಡ ನನ್ನ ಕಡೆಯಿಂದ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಅಂಡ್ ದಿಸ್ ಈಸ್ ನಮ್ಮ ಟಿವಿ ಜೊತೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಬಾಯ್ಲ್ಡ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಕಾಮತ್ ಟೀ, ಲಲಿತಾ ಜ್ಯುವೆಲ್ಲರ್ಸ್ ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್ ಮತ್ತು ಶಶಿ ಪ್ಲಸ್ ಬ್ಯೂಟಿ ಸೋಪ್. ವೀಕ್ಷಕರೇ, ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಹೇಳ್ಕೊಡ್ಲಿಕ್ಕೆ ಗೆಸ್ಟ್ ಆಗಿ ಮಿಸ್ಟರ್ ಪ್ರಜ್ವಲ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ವೆಲ್ಕಮ್ ಮಾಡುವ. ಹೆಲೋ ಪ್ರಜ್ವಲ್. ಹಲೋ. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಜಪ್ಪಿನ ಮುಗೇರ್, ನೇತ್ರಾವತಿ. ಜಪ್ಪಿನ ಮುಗೇರ್, ನೇತ್ರಾವತಿ ಅಂತ ಹೇಳಿದ್ರೆ ಅಂದ್ರೆ ಅದು ರಿವರ್ ಸೈಡಾ? ರಿವರ್ ಸೈಡ್. ಓಕೆ, ಆಕ್ಚುಲಿ ನಾನು ಕೂಡ ರಿವರ್ ಸೈಡ್ ಅಲ್ಲಿ ಇರೋದು, ಅಡ್ಡಿಯಾರಲ್ಲಿ. ಬಟ್ ನಿಮ್ ಕಡೆ ಹರಿದು ನೀರು ನಮ್ ಕಡೆಗೆ ಬರೋದು ಅದು. ಓಕೆ, ಬಟ್ ಎನಿ ಹೌ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಸ್ಟೂಡೆಂಟ್, ಫಿಸಿಯೋಥೆರಪಿ ಸ್ಟೂಡೆಂಟ್, KMC ಮಂಗಳೂರಲ್ಲಿ ಕಲಿತಾ ಇದ್ದೀರಾ? ಫಿಸಿಯೋಥೆರಪಿ ಕಲಿತಾ ಇರೋದು. ಓಕೆ, ಸೊ ಯು ಆರ್ ಇನ್ ಟು ದ ಹೆಲ್ದಿ ಸೆಕ್ಟರ್ ಆರ್ ಡಾಕ್ಟರ್ ಸೆಕ್ಟರ್ಸ್ ಅಂತ ಹೇಳ್ಬೋದು ಅಲ್ವಾ? ಹೇಗೆ ಸಣ್ಣದ್ರಿಂದಲೇ ನಿಮ್ಗೆ ಒಂದು ಡ್ರೀಮ್ ಇತ್ತ, ನಾನು ಇದೊಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಅನ್ನು ಚೂಸ್ ಮಾಡ್ಬೇಕಂತ ಹೇಳಿ? ಮೆಡಿಕಲ್ ಫೀಲ್ಡ್ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು, ಆದ್ರೆ ಫಿಸಿಯೋಥೆರಪಿ ಇಲ್ಲಿ ಮಂಗಳೂರಲ್ಲಿ ಚಂದ ಇತ್ತು, ಗುಡ್ ರಿವ್ಯೂಸ್ ಎಲ್ಲ ಸಿಗ್ತಾ ಇತ್ತು, ಸೊ ಫಿಸಿಯೋಥೆರಪಿ ಸೆಲೆಕ್ಟ್ ಮಾಡಿದೆ. ಓಕೆ, ಯಾಕಂದ್ರೆ ನೀವು ನಿಮ್ಮ ಮಾತನಾಡೋ ಆಕ್ಸೆಂಟ್ ನೋಡುವಾಗಲೇ ಗೊತ್ತಾಗುತ್ತೆ, ಒಂದು ಹೆಲ್ತ್ ಕಾನ್ಶಿಯಸ್ ಅಂಡ್ ಡಾಕ್ಟರ್ ಎಲ್ಲ ಮಾತನಾಡುವ ರೀತಿಯಲ್ಲೇ ನಿಮ್ಮ ಒಂದು ಧಾಟಿ ಇದೆ. ಬಟ್ ಹೇಗೆ ಅಡುಗೆ ಅಂತ ಬಂದಾಗ? ಇದು ಜಸ್ಟ್ ಒಂದು ಹಾಬಿ ತರ, ಪ್ಯಾಷನ್ ತರ. ಯೂಶುವಲಿ ಎಲ್ಲ ಕುಕ್ ಮಾಡ್ತಾ ಇರ್ತಾನೆ, ಸೊ ಒಂದು ಇಂಟ್ರೆಸ್ಟ್ ಅದು. ಬಟ್ ಈ ಸ್ಯಾಂಡ್ ಸೆಕ್ಟರ್ ಅಥವಾ ಈ ಫಿಸಿಯೋಥೆರಪಿ ಸೆಕ್ಟರ್ ಯಾವಾಗಲೂ ಬ್ಯುಸಿ ಅಲ್ವಾ, ಕಲೀಲಿಕ್ಕೆಲ್ಲ ತುಂಬಾ ಇರುತ್ತೆ. ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅಂದ್ರೆ ಫುಡ್ ಅಥವಾ ಅಡಿಗೆ ಮಾಡಬೇಕು ಅಥವಾ ಇನ್ನೇನಾದ್ರೂ ಕಲಿಬೇಕಂತ ಹೇಳಿದಾಗ? ಅಡಿಗೆ ಅಂದ್ರೆ ಲೈಕ್ ಬೇಸಿಕ್ ಟೈಮಲ್ಲಿ ಲೈಕ್ ಎಷ್ಟು ಟೈಮ್ ಸಿಕ್ಕಾದರೂ ಎಂತಾದ್ರೂ ಒಂದು ಮಾಡ್ತಾ ಇರ್ತವೆ. ಓಕೆ, ಸೊ ಅದು ಇದೊಂದು ಅಡಿಗೆ ಒಂದು ಇಂಪಾರ್ಟೆಂಟ್, ಲೈಕ್ ಏನಿಲ್ಲದಿದ್ರು ಫುಡ್ ಒಂದು ಬೇಕೇ ಬೇಕಲ್ವಾ? ಏನ್ ಕಲೀರಿ, ಎಷ್ಟು ಬಿಸಿ ಇರ್ಲಿ, ಎಂತದ್ದು ಇರ್ಲಿ, ಹೊಟ್ಟೆಗಂದು ತಿನ್ಬೇಕು. ಸೊ ಹಾಗಿರುವಾಗ ನಮ್ಮ ಅಡಿಗೆ ಮನೆಗೆ ಬಂದಿದ್ದೀರಾ, ಅಂಡ್ ಫಸ್ಟ್ ಆಫ್ ಆಲ್ ವೆಲ್ಕಮ್. ಅಂಡ್ ಏನ್ ಹೇಳ್ಕೊಡ್ತೀರಾ ಇವತ್ತು? ಸೊ ಇವತ್ತು ನಾನು ಮಸಾಲಾ ನೀರ್ ದೋಸೆ ಹೇಳ್ಕೊಳ್ತಾ ಇದ್ದೇನೆ. ಓ, ಮಸಾಲ ದೋಸೆ ಕೇಳಿದ್ದೇನೆ ನಾನು, ಮಸಾಲಾ ನೀರ್ ದೋಸೆ. ಓಕೆ, ಎಸ್. ಇನ್ನು ಸೊ ಇನ್ನೊಂದು ವೆಜ್ ಕಡಾಯಿ, ಸ್ಪೆಷಲ್ ವೆಜ್ ಕಡಾಯಿ, ಡಾಬಾ ಸ್ಟೈಲ್ ಅಲ್ಲಿ. ಓಕೆ, ಸೊ ವಿಲ್ ಗೋ ಫಾರ್ ದ ಕಿಚನ್. ಶೋರ್, ಬನ್ನಿ. ಎಸ್ ಪ್ರಜ್ವಲ್, ಸೊ ಕಿಚನ್ ಅಲ್ಲಿ ಇದ್ದೇವೆ. ಫಸ್ಟ್ ಏನ್ ಮಾಡ್ತಾ ಇರೋದು ನೀವು ಹಾಗಾದ್ರೆ? ಸೊ ಮಸಾಲಾ ನೀರ್ ದೋಸೆ. ಓಕೆ, ಸ್ಟಾರ್ಟ್ ಮಾಡುವ ಹಾಗಾದ್ರೆ. ಸೊ ಫಸ್ಟ್ ಇಲ್ಲಿ ಸ್ಪೈಸಸ್ ಎಲ್ಲ ಉಂಟು, ಸೊ ಸ್ಪೈಸಸ್ ಅನ್ನು ಒಂಚೂರು ಆಯಿಲಲ್ಲಿ ಒಂಚೂರು ಫ್ರೈ ಮಾಡ್ಕೊಳ್ಬೇಕಾ? ಓಕೆ, ಸೊ ಹಾಗಾದ್ರೆ ಗ್ಯಾಸ್ ಹಚ್ಚುವಲ್ವಾ? ಓಕೆ, ಎಣ್ಣೆ ಬೇಕಾ? ಚೂರು ಆಯಿಲ್ ಬೇಕು. ಓಕೆ, ಸೊ ವಿಟಮಿನ್ A, D, E ಯಾವುದಕ್ಕೆಲ್ಲ ಒಳ್ಳೇದಂತ ನಿಮಗೆ ನನಗಿಂತಲೂ ಜಾಸ್ತಿ ಗೊತ್ತಿರುತ್ತೆ. ಸೊ ನಮ್ಮ ವೀಕ್ಷಕರಿಗೆ ಕೂಡ ಗೊತ್ತಿದೆ. ದಿಸ್ ಇಸ್ ಅ ಬೆಸ್ಟ್ ಆಯಿಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸೊ ಫಸ್ಟ್ ಇದಕ್ಕೆ ಕೊರಿಯಾಂಡರ್ ಸೀಡ್ಸ್ ಹಾಕ್ತಾ ಇದ್ದೇನೆ. ಓಕೆ, ಸೊ ಇದು ನಿಮ್ದೇ ಇನ್ವೆನ್ಷನ್ ಅಥವಾ ಯಾರಾದ್ರೂ ಹೇಳ್ಕೊಟ್ರ?
ಇಲ್ಲ, ಇದು ಆಲ್ರೆಡಿ ಒಂದು ರೆಸಿಪಿ ಉಂಟು. ಇದೆ. ಬಟ್ ಯೂಶುವಲಿ ಮ್ಯಾಂಗ್ಳೂರಲ್ಲಿ ನೀರ್ ದೋಸೆ ಅಂತ ತುಂಬಾ ಫೇಮಸ್. ಹೌದು, ನೀರ್ ದೋಸೆ ಮತ್ತೊಂದು ಸುಕ್ಕ ಇದ್ರೆ. ಹೌದು, ಬಟ್ ಮಸಾಲಾ ನೀರ್ ದೋಸೆ ಅಂದ್ರೆ ಜಾಸ್ತಿ ಜನರಿಗೆ ಗೊತ್ತಿಲ್ಲ ಅಲ್ವಾ? ಹೌದು, ಮಸಾಲ ದೋಸೆ ಗೊತ್ತಿದೆ. ಜಾಸ್ತಿಯಾಗಿ ಹೋಟೆಲ್ಗೆ ಹೋದಾಗ ಫಸ್ಟ್ ಕೇಳೋದೇ ಮಸಾಲ ದೋಸೆ ತಿನ್ನುವ ಅಂತ ಹೇಳಿ. ಬಟ್ ಮಸಾಲಾ ನೀರ್ ದೋಸೆ ಮೈಟ್ ಬಿ ಸಮಥಿಂಗ್ ಡಿಫ್ರೆಂಟ್. ಸೊ ಈಗ ಎಲ್ಲ ಹಾಲಿಡೇನಾ ನಿಮ್ಗೆ? ಇಲ್ಲ, ಕ್ಲಾಸಸ್ ಆಗ್ತಾ ಉಂಟು, ಆನ್ಲೈನ್ ಕ್ಲಾಸಸ್ ಆಗ್ತಾ ಉಂಟು. ಆನ್ಲೈನ್ ಕ್ಲಾಸ್ ಆಗ್ತಾ ಇದೆ. ಎಕ್ಸಾಮ್ಸ್ ಉಂಟು ನೆಕ್ಸ್ಟ್ ಕಮಿಂಗ್ ಅಪ್ ವೀಕ್. ಇದಕ್ಕೆ ಜೀರಾ. ಓಕೆ. ಸೊ ಇದೆರಡನ್ನು ಫ್ರೈ ಮಾಡ್ಕೊಳ್ಬೇಕು. ಹೌದು, ಇದೆರಡೇ ಫ್ರೈ ಮಾಡ್ಲಿಕ್ಕಿರೋದಾ? ಸೊ ಇದೊಟ್ಟಿಗೆ ರೆಡ್ ಚಿಲ್ಲಿ ಕೂಡ ಉಂಟು. ಓಕೆ. ಸೊ ಇದಕ್ಕೆ ರೆಡ್ ಚಿಲ್ಲಿಯನ್ನು ಹೀಗೆ ಕೈಯಲ್ಲಿ ಜಸ್ಟ್ ಸ್ಮ್ಯಾಶ್ ಮಾಡಿ ಕೂಡ ಹಾಕ್ಬೋದು. ಓಕೆ ಓಕೆ. ಲೈಕ್ ಫುಲ್ ಕೂಡ ಹಾಕ್ಬೋದು, ಬಟ್ ಅದ್ರ ಫ್ಲೇವರ್ ಬೇಕಾದ್ರೆ ಓಕೆ ಓಕೆ ಎಕ್ಸ್ಟ್ರಾ ಫ್ಲೇವರ್ ಕಟ್ ಮಾಡಿ ಹಾಕಿದ್ರೆ ಆಯ್ತು. ಸೊ ಈ ಮಸಾಲಾ ನೀರು ದೋಸಕ್ಕೆ ದಿಸ್ ಇಸ್ ವಾಟ್ ಮಸಾಲಾ ಅಲ್ವಾ? ಸಾಕಲ್ವಾ ಇಷ್ಟು ರೋಸ್ಟ್? ಎಸ್. ನೆಕ್ಸ್ಟ್ ನನಗೆ ಮಿಕ್ಸಿ ಬೇಕು. ಸೊ ಇದನ್ನೆಲ್ಲ ಈಗ ಮಿಕ್ಸಿಗೆ ಹಾಕೋದಾ? ನೀವು ಹಾಕಿ. ಓಕೆ. ನೆಕ್ಸ್ಟ್ ಇದಕ್ಕೆ ರೈಸ್. ಸೊ ಈ ರೈಸ್ ಅನ್ನು ಆಲ್ಮೋಸ್ಟ್ ಲೈಕ್ 4-5 hours ಸೋಕ್ ಮಾಡಿ ಇಡಬೇಕು. ಓಕೆ. ವಾಟರ್ ಅಲ್ಲಿ ಜಸ್ಟ್ ಸೋಕ್ ಮಾಡಿ ಇಡಬೇಕು. ಮುಂಚಿನ ದಿವಸ ಇಟ್ಟರು ಆಗುತ್ತೆ. ಓಕೆ. ಸೊ ನಾರ್ಮಲಿ ದೋಸೆ ಮಾಡುವ ಪ್ರಾಸೆಸ್ ಅಲ್ಲೇ. ಓಕೆ. ಸೊ ಇದಕ್ಕೆ ಕೊಕೊನೆಟ್, ಗ್ರೇಟೆಡ್ ಕೊಕೊನೆಟ್. ಓಕೆ. ಇಷ್ಟ ಹಾಕಿ ಇದಕ್ಕೆ ಒಂಚೂರು ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಓಕೆ. ನೀರು ಹಾಕ್ಲಾ? ಸೊ ಇದನ್ನೀಗ ಒಂದು ಬೌಲಲ್ಲಿ ಹಾಕುವ. ಸೊ ನೆಕ್ಸ್ಟ್ ಇದನ್ನು ನೀರು ದೋಸೆ ಥರ ಹಿಟ್ಟು ರೆಡಿ ಆಗುತ್ತೆ ಹಾಗಾದ್ರೆ. ಹೌದು. ಸೊ ಹಾಗಾದ್ರೆ ಕಾವಲಿ ಇಟ್ಕೊಳ್ಳೋಣ ಹಾಗಾದ್ರೆ. ಇಲ್ಲಿ ಇದಕ್ಕೆ ಇನ್ನು ನೀರು ಹಾಕಿ ಮಸಾಲೆ ಹಾಕ್ಲಿಕ್ಕೆ ಉಂಟು. ಬೇರೆ ಹಾಕ್ಲಿಕ್ಕಿದೆಯಾ? ಓಕೆ ಓಕೆ, ತಗೊಳ್ಳಿ. ನೀರು ಬೇಕಾ? ಇದಕ್ಕೆ ಸಾಕು, ನೀರು ಸಾಕಾ? ಓಕೆ. ಸೊ ಇದಕ್ಕೆ ಈಗ ಸಾಲ್ಟ್ ಆ್ಯಡ್ ಮಾಡಬೇಕು. ಓಕೆ. ಸೊ ಸಾಲ್ಟ್ 1/2 tablespoon. ಡಿಪೆಂಡ್ಸ್ ಆನ್ ದ ಟೇಸ್ಟ್. ಎಷ್ಟು ಬೇಕಂತ. ಸೊ ಇದಕ್ಕೆ ಚಿಲ್ಲಿ ಪೌಡರ್ ಬೇಕು. ಸೊ ಇದು ಮೆಣಸಿನ ಹುಡಿ ಎಷ್ಟು ಬೇಕು ಇದಕ್ಕೆ? 1 tablespoon ಅಷ್ಟು. ಬೇರೆ ಟರ್ಮರಿಕ್ ಪೌಡರ್. ಸೊ ಇದು ಅರುಣದವರ ಅರಶಿನ ಹುಡಿ ಎಷ್ಟು ಬೇಕು? ಸೇಮ್ ಕ್ವಾಂಟಿಟಿ. ನೆಕ್ಸ್ಟ್ ಹಾಗಾದ್ರೆ ಸೊ ಈಗ ಇದನ್ನು ಪ್ಯಾನಿಗೆ ನೀರು ದೋಸೆ ಥರ ಮಾಡಬೇಕು. ಸೊ ಪ್ಯಾನ್ ಇಟ್ಕೊಳ್ಳೋ ಹಾಗಾದ್ರಲ್ಲ? ಎಸ್. ಪ್ಯಾನಿಗೆ ಒಂಚೂರು ಆಯಿಲ್ ಹಾಕುವ. ಓಕೆ. ಸ್ವಲ್ಪ ಬಿಸಿ ಆಗಲಿ ಅಲ್ವಾ? ಸೊ ನಿಮಗೆ ಏನೆಲ್ಲ ಎಷ್ಟು ವರ್ಷ ಕಲೀಲಿಕ್ಕಿದೆ ಫಿಸಿಯೋಥೆರಪಿಯಲ್ಲೆಲ್ಲ? ಎಷ್ಟು ವರ್ಷ? 4 years ಕೋರ್ಸ್ ಅದು. 4 years. ಈಗ ನಿಮ್ದು ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ. ಫಸ್ಟ್ ಇಯರಾ? ಫಸ್ಟ್ ಇಯರ್ ನಾನು. ಇನ್ನು 3 ವರ್ಷ ಇದೆ. ಹೌದು. ಓಕೆ. ಮುಚ್ಚಬೇಕಾಗತ್ತಾ? ಮುಚ್ಚಬೇಕಾಗಂತ ಇಲ್ಲ ಅಲ್ವಾ? ಅಂದ್ರೆ ಅದು ಓಪನ್ ಅಲ್ಲ. ಓಕೆ ಓಕೆ ಫೈನ್. ಸೊ ನಾರ್ಮಲಿ ನೀರು ದೋಸೆ ಅಂತ ಹೇಳಿದ್ರೆ ಸುಮ್ಮನೆ ಹಿಟ್ಟು ಮಾಡಿ ಅದ ನಂತರ ಅದಕ್ಕೆ ನೆಂಚ್ಕೊಳ್ಳಿಕ್ಕೆ ಏನಾದರೂ ಬೇಕಾಗುತ್ತೆ. ಬಟ್ ಇದಕ್ಕೆ ಸೈಡ್
ಏನ್ ಬೇಡ, ಸೈಡ್ ಡಿಶ್ ತರ ಏನು ಬೇಡ ಅಂತ ಬೇಕಾದ್ರೆ ಚಟ್ನಿ ಯೂಸ್ ಮಾಡ್ಬೋದು, ಚಟ್ನಿ ಯೂಸ್ ಹಾಗೂ ಕೂಡ ತಿನ್ಬೋದಲ್ಲ, ಯಾಕಂದ್ರೆ ಎಲ್ಲ ಮಸಾಲೆ ಇದರಲ್ಲೇ ಇದೆ ಹೌದು. ಅಂಡ್ ಖಾರ ಆಗಿರೋದ್ರಿಂದ ಜಾಸ್ತಿಯಾಗಿ ಪ್ರಿಫರೇಬಲ್ ಕಾಣಲ್ಲ ಅಂತ ಕಾಣುತ್ತಲ್ವಾ. ಸೊ ಆಯ್ತಲ್ವಾ, ಡನ್. ಸೊ ಮಸಾಲಾ ನೀರು ದೋಸೆ ರೆಡಿ ಅಲ್ವಾ, ಸೂಪರ್, ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್. ಎಸ್ ವೀಕ್ಷಕರೇ, ನೀರು ದೋಸೆಯಲ್ಲಿ ಸ್ವಲ್ಪ ಚೇಂಜಸ್ ಆಗಿ ನ್ಯೂ ವರ್ಷನ್ ಅಂತ ಹೇಳ್ಬೋದು. ಸೊ ಮಸಾಲಾ ನೀರು ದೋಸೆ, ಸೊ ಯಾವ ರೀತಿ ಮಾಡ್ಕೊಳ್ಳೋದು, ಏನೆಲ್ಲ ಬೇಕು ಒಮ್ಮೆ ನೋಡ್ಕೊಟ್ಟು. ಮಸಾಲಾ ನೀರು ದೋಸೆ ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ 1 ಚಮಚ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಧನಿಯಾ ಬೀಜವನ್ನು ಹುರಿದು, ಜೀರಿಗೆ, ಒಣಮೆಣಸನ್ನು ಹುರಿದು 4 ಗಂಟೆಗಳ ಕಾಲ ನೆನೆಸಿದ ಬೆಳ್ತಿಗೆ ಅಕ್ಕಿ, ತೆಂಗಿನ ತುರಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸ್ವಲ್ಪ ನೀರು ಸೇರಿಸಿ ತೆಳು ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರುಣಾ ಮೆಣಸಿನ ಪುಡಿ, ಅರಶಿನ ಪುಡಿ ಹಾಕಿ ಕಲಸಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ದೋಸೆ ಹುಯ್ದು ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಮಸಾಲಾ ನೀರು ದೋಸೆ ಸವಿಯಲು ಸಿದ್ಧ. ಎಸ್, ಮಸಾಲಾ ನೀರು ದೋಸೆ ರೆಡಿ ಆಯಿತು. ನೆಕ್ಸ್ಟ್ ಇನ್ನೊಂದು ರೆಸಿಪಿ ರೆಡಿ ಆಗಲಿಕ್ಕಿದೆ. ಯಾವ ರೆಸಿಪಿ, ಏನೆಲ್ಲ ಬೇಕು ನನಗೂ ಗೊತ್ತಿಲ್ಲ, ಸೊ ಅವರು ಹೇಳಬೇಕಷ್ಟೇ ಇನ್ನು. ಸೊ ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಟ್ರೈಡ್ ಟೇಸ್ಟೆಡ್ ಅಂಡ್ ಟ್ರಸ್ಟೆಡ್ ಅರುಣಾ ಮಸಾಲೆಗಳು, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕೀಸ್, ಫ್ಲೋರೋಮಾ ಫ್ಲೋರ್ ಕ್ಲೀನರ್, ಅದರ ಜೊತೆಗೆ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಕಾಮತ್ ಟೀ ಅಂಡ್ ಶಶಿ ಪ್ಲಸ್ ಬ್ಯೂಟಿ ಸೋಪ್. ವೀಕ್ಷಕರೇ, ನೆಕ್ಸ್ಟ್ ರೆಸಿಪಿ ಯಾವುದು ಕೇಳೋಣ. ಎಸ್, ಓಕೆ ಪ್ರಜ್ವಲ್. ಸೊ ನೆಕ್ಸ್ಟ್ ರೆಸಿಪಿ ಹಾಗಾದ್ರೆ, ನೆಕ್ಸ್ಟ್ ರೆಸಿಪಿ ವೆಜ್ ಕಡಾಯಿ. ಓಕೆ, ವೆಜ್ ಕಡಾಯಿ. ಓಕೆ, ಸ್ಟಾರ್ಟ್ ಮಾಡುವ. ಹೇಗೆ ಹಾಗಾದ್ರೆ ಫಸ್ಟ್? ಸೊ ಫಸ್ಟ್ ಒಂದು ಪ್ಯಾನಲ್ಲಿ ಆಯಿಲ್ ಇಟ್ಟು ಆನಿಯನ್ ಅನ್ನು ರೋಸ್ಟ್ ಮಾಡಬೇಕು. ಓಕೆ, ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ಸೊ ಇದಕ್ಕೆ ಫಸ್ಟ್ ಆನಿಯನ್, ಚಾಪ್ಡ್ ಆನಿಯನ್ಸ್ ಒಂಚೂರು ರೋಸ್ಟ್ ಆಗಬೇಕು. ಓಕೆ, ಸೊ ಈ ವೆಜ್ ಕಡಾಯಿ ಅಂತ ಹೇಳಿದ್ರೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಬರುತ್ತೆ ಇದರಲ್ಲಿ ಹಾಗಾದ್ರೆ? ಹೌದು. ಓಕೆ, ಸೊ ಬೀನ್ಸ್, ಕ್ಯಾರೆಟ್, ಪೊಟ್ಯಾಟೊ ಇದೆ, ಕ್ಯಾಪ್ಸಿಕಮ್ ಇದೆ, ಇನ್ನೇನೆಲ್ಲ ಹಾಕ್ಬೋದು? ವೆಜಿಟೇಬಲ್ಸ್ ಆ್ಯಕ್ಚುಲಿ ಎಲ್ಲ ಎಲ್ಲ ಹಾಕ್ಬೋದು. ಹಾಕ್ಬೋದು. ಕಾಲಿಫ್ಲವರ್ ಹಾಕ್ಬೋದು, ಕ್ಯಾಬೇಜ್ ಕೂಡ ಹಾಕ್ಬೋದು. ಓಕೆ ಓಕೆ. ಸೊ ಇದು ಇಟ್ಸ್ ಕೈಂಡ್ ಆಫ್ ಲೈಕ್ ಹೇಗೆ ಈ ಪರೋಟ ಚಪಾತಿ ಜೊತೆನೂ ಆಗುತ್ತೆ, ಊಟಕ್ಕೂ ಆಗುತ್ತೆ ಅಲ್ವಾ? ಓಕೆ. ಆಲ್ಟರ್ನೇಟಿವ್ ನಾನು ಇನ್ನೊಂದು ಪ್ಯಾನ್ ಬೇಕಾ? ಇನ್ನೊಂದು ಪ್ಯಾನ್. ಓಕೆ, ಸೊ ಹಚ್ಚಲಿ ಹಾಗಾದ್ರೆ ಇದು ಗ್ಯಾಸ್. ಓಕೆ, ಸೊ ಅದಕ್ಕೂ ಅದರಲ್ಲಿ ವೆಜಿಟೇಬಲ್ಸ್ ಅನ್ನು ಕುಕ್ ಮಾಡುವ. ಓಕೆ. ಸೊ ಅದಕ್ಕೆ ಒಂಚೂರು ಆಯಿಲ್ ಬೇಕು. ಆಯಿಲ್ ಬೇಕಾ? ಹಾಕ್ಲಿಯಾ? ಹಾಂ. ಸೊ ಅದಕ್ಕೆ ಪೊಟ್ಯಾಟೊ ಎಲ್ಲ ಫ್ರೈಯಾ? ಸ್ವಲ್ಪ ಕುಕ್ ಆದರೂ ಸಾಕು, ಸ್ವಲ್ಪ ಬಾಯ್ಲ್ ಆದರೂ ಸಾಕು. ಸೊ ಇದು ಹಾಗಾದ್ರೆ ನೀರಲ್ಲಿ ಬಾಯ್ಲ್ ಮಾಡ್ಲಿಕ್ಕಿಲ್ಲ? ಇಲ್ಲ, ಫ್ರೈ ಮಾಡಿದ್ರೂ ಆಗ್ತದೆ. ಓಕೆ. ಬೇಕಾದ್ರೆ ಸ್ಮ್ಯಾಶ್ಡ್ ಮಾಡೋದಾದ್ರೆ ಬಾಯ್ಲ್ ಕೂಡ ಮಾಡ್ಬೋದು. ನೀರಲ್ಲಿ ಬಾಯ್ಲ್ ಮಾಡಿ ಸ್ಮ್ಯಾಶ್ಡ್ ಕೂಡ ಓಕೆ. ಅಂದ್ರೆ ಬಾಯ್ಲ್ ಮಾಡಿದಾಗ ಒಂದು ಟೇಸ್ಟ್ ಇರುತ್ತೆ, ಫ್ರೈ ಮಾಡಿದಾಗ ಒಂದು ಟೇಸ್ಟ್ ಇರುತ್ತೆ ಅಲ್ವಾ? ಸೊ ಎಕ್ಸಾಮ್ ಟೈಮಲ್ಲೆಲ್ಲ ಹೇಗಿರುತ್ತೆ ಅಂದ್ರೆ, ಎಕ್ಸಾಮ್ ಟೈಮ್ ಅಂತಲ್ಲ, ನಿಮ್ ಸ್ಟಡಿ ಪ್ರೆಷರೈಸ್ ಜಾಸ್ತಿ ಇರುವಾಗ ಸೊ ಕೆಲವೊಮ್ಮೆ ಊಟ ಮಾಡ್ಲಿಕ್ಕೂ ಟೈಮ್ ಇರದಂತಹ ಆ ಟೈಮ್ ಹಾಗೆಲ್ಲ ಇರುತ್ತಾ? ಟೈಮ್ ಇರ್ತದೆ, ಹಾಗೆ ಬೆಳಿಗ್ಗೆ ಎಲ್ಲ ಕೆಲಸ ಎಕ್ಸಾಮ್ ಕೂಡ ಲೈಕ್ ಲೇಟ್ ಆಗುವಾಗ ಎಲ್ಲ ಎಕ್ಸಾಮ್ ಕೂಡ ಹೋಗ್ಬೇಕು, ಕಾಲೇಜ್ ಹೋಗ್ಬೇಕು, ಓಕೆ, ಆಗೆಲ್ಲ ಇರ್ತದೆ ಕೆಲವು ಸತಿ. ಸೊ ಮನೆಯಲ್ಲಿ ಅಡಿಗೆ ನೀವು ಮಾಡೋದಾ ಅಮ್ಮ ಮಾಡ್ತಾರಾ?
ಅಮ್ಮ ಮಾಡ್ತಾರೆ ಯೂಶುವಲಿ. ಓಕೆ, ಸೊ ನೀವು ಹೆಲ್ಪ್ ಮಾಡ್ತೀರಾ ಏನಾದರೂ? ಹೌದು. ಯಾವುದಕ್ಕೆಲ್ಲ ಹೆಲ್ಪ್ ಮಾಡ್ತೀರಾ? ನಂದಸಲ್ಲಿ ಏನಾದ್ರು ಸ್ಪೆಷಲ್ ಒಕೇಶನ್ಸ್ ಇದ್ರೆ ಕುಕ್ ಮಾಡ್ತಾರೆ. ಓಕೆ ಓಕೆ, ಸೊ ಕುಕ್ಕಿಂಗ್ ಒಂದು ಹಾಬಿ ಥರ ಇದೆ ಹಾಗಾದರೆ? ಹೌದು. ಓಕೆ, ಅದಕ್ಕೆ ಬೇರೆ ಹಾಕ್ಲಿಕ್ಕಿದೆ ಏನಾದರೂ? ಇದಕ್ಕೆ ಬೀನ್ಸ್ ಮತ್ತು ಕ್ಯಾರೆಟ್ ಓಕೆ ಚಾಪ್ಡ್. ಓಕೆ, ಸೊ ನಿಮ್ಗೆ ಹೇಗೆ ವೆಜ್ ಇಷ್ಟನಾ ನಾನ್ ವೆಜ್ ಇಷ್ಟನಾ? ನನಗೆ ನಾನ್ ವೆಜ್. ನಾನ್ ವೆಜ್ ಇಷ್ಟ. ಮತ್ತೆ ಯಾಕೆ ಇವತ್ತು ವೆಜ್ ಸೆಲೆಕ್ಟ್ ಮಾಡಿದ್ರಿ? ಚೇಂಜಸ್ ಇರಲಿ ಅಂತ. ಸ್ವಲ್ಪ ಚೇಂಜಸ್ ಇರಲಿ ಅಂತ ಹೇಳಿ ಸೊ ನೀವು ಥಿಂಕ್ ಮಾಡಿದ್ರಂತ. ಓಕೆ, ಸೊ ಆಂಕರ್ ಇದ್ದಾರೆ, ಅವ್ರಿಗೆ ಇವತ್ತು ವೆಜ್ಜೇ ತಿನ್ಸುವ ಅಂತ ಹೇಳಿ. ಓಕೆ, ಸೊ ಅದಕ್ಕೀಗ ಚಾಪ್ಡ್ ಕ್ಯಾಪ್ಸಿಕಮ್. ಇದಕ್ಕೇನಾ? ಅದಕ್ಕೇನೆ ಎಲ್ಲ ನೀವು ವೆಜ್ ನನ್ನ ಸೈಡ್ಗೆ ಕೊಡ್ತಾ ಇದ್ದೀರಾ? ಓಕೆ, ಹಾಕಿ. ಬಟ್ ತುಂಬಾ ಕಲರ್ಫುಲ್ ಆಗಿ ಕಾಣುತ್ತೆ ಅಲ್ವಾ? ಎಲ್ಲ ವೆಜ್ಗಳು, ವೆಜಿಟೇಬಲ್ಸ್ ಎಲ್ಲ ಒಂದೇ ಇದರಲ್ಲಿ ಇರುವಾಗ ಎಷ್ಟು ಕಲರ್ಫುಲ್ ಕಾಣುತ್ತೆ. ಓಕೆ, ಸೊ ಈಗ ಟೊಮೆಟೊವನ್ನು ಪ್ಯೂರೇ ಮಾಡಬೇಕು. ಓಕೆ, ಟೊಮೆಟೊವನ್ನು ಬ್ಲೆಂಡ್ ಮಾಡಿ ಪ್ಯೂರೇ ಮಾಡಬೇಕು. ಸೊ ಹಾಗಾದ್ರೆ ಗ್ರೈಂಡ್ ಮಾಡುವಲ್ಲ? ಹೌದು. ಹಾಕಿ. ಟೊಮೆಟೊ ಮಾತ್ರನಾ? ಹೌದು, ಟೊಮೆಟೊ ಮಾತ್ರ. ಓಕೆ, ನೀರೇನಾದರೂ ಬೇಕಾದಕ್ಕೆ? ಅದಕ್ಕೆ ಒಂಚೂರು ಸಾಲ್ಟ್ ಹಾಕಬೇಕು. ಹಾಂ, ಒಂಚೂರು ಶುಗರ್. ಓಕೆ, ಶುಗರ್ ಯಾಕೆ ಹಾಕೋದು ಅದಕ್ಕೆ? ಶುಗರ್ ಕಡೆ ಆ್ಯಕ್ಚುಲಿ ಸ್ವೀಟ್ನೆಸ್ ಫ್ಲೇವರ್ ಸಿಗ್ತದೆ. Okay. ಮತ್ತೆ ಟೊಮೆಟೊ ಪ್ಯೂರೇ ಅಂದರೆ ಅದು ಸ್ವೀಟೇ. ಹಾಂ ಹಾಂ, ಓಕೆ, ಕೊಡಿ. ಸೊ ಈಗ ನೀರುಳ್ಳಿ ಒಂಚೂರು ಬ್ರೌನ್ ಆಗಿದೆ, ಅದಕ್ಕೆ ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಓಕೆ, ಸೊ ಇದಕ್ಕೆ ಇನ್ ಕೇಸ್ ಕಾಲಿಫ್ಲವರ್ ಹಾಕ್ಬೋದು ಹೌದು, ಅಥವಾ cabbage ಹಾಕ್ಬೋದು. ಕ್ಯಾಬೇಜ್ ಹಾಕ್ಬೋದು ಅಲ್ವಾ? ಓಕೆ, ಸೊ ಇದಕ್ಕೆ ಟೊಮೆಟೊ ಪ್ಯೂರೇ. ಸೊ ಇದಕ್ಕೆ ಗರಂ ಮಸಾಲ ಬೇಕಾಗುತ್ತಾ? ಹೌದು. ಸೊ ಇದು 40 ಇಯರ್ಸ್ನ ಹಿಸ್ಟ್ರಿ ಇದೆ ಇದಕ್ಕೆ. 40 ವರ್ಷಗಳಿಂದ ಎಲ್ಲರೂ ಯೂಸ್ ಮಾಡ್ತಾರಂತಹ ಮಸಾಲೆ ಇದು. ಸೊ ದಟ್ಸ್ ವಾಟ್ ಅರುಣಾದವರ ಮಸಾಲ ಹುಡಿ. ಇದು ಗರಂ ಮಸಾಲ. ಸಾಕಾ? ಇನ್ನೊಂಚೂರು ಹಾಕಿ. ಸಾಕು. ಬೇರೆ ಚಿಲ್ಲಿ ಪೌಡರ್. ಸೊ ಅರುಣಾದವರ ಚಿಲ್ಲಿ ಪೌಡರ್. ಸಾಕಾ? ಓಕೆ, ಸೊ ಇದಕ್ಕೆ ಹಾಫ್ ಗ್ಲಾಸ್ ನೀರು ಹಾಕ್ಬೇಕು. ಈಗ ನೀರು ಹಾಕ್ಬೇಕಾ? ಹಾಕ್ಲಿಯಾ? ಹಾಂ, ಸಾಕಾ? ಅದಕ್ಕೆ 1 ಟೇಬಲ್ ಸ್ಪೂನ್ ಸಾಲ್ಟ್. ಸೊ ಅದಾದ ನಂತರ ಸ್ವಲ್ಪ ಬಾಯ್ಲ್ ಆಗ್ಲಿಕ್ಕೆ ಇನ್ನೂ ಸ್ವಲ್ಪ ಬಿಡೋದು. ನೀರು ಬೇಕಾ ಇನ್ನು ಸ್ವಲ್ಪ? ಚೂರು ಲೈಟ್. ಅದಕ್ಕೆ ಒಂಚೂರು ಪೆಪ್ಪರ್ ಹಾಕಬೇಕು. ಹಾಕ್ಲಿಯಾ? ಸಾಕಾ? ಅದಾಯ್ತಾ? ಓಕೆ, ಸೊ ಇದು ಬಾಯ್ಲ್ ಆಗಿದೆ ಕಾಣುತ್ತೆ ಹಾಗಾದ್ರೆ. ಫೈನ್. ಸೊ ಇದು ಆಫ್ ಮಾಡಲಿಯಾ? ಹಾಂ. ಓಕೆ, ಸೊ ಸೊ ನೆಕ್ಸ್ಟ್ ಇದನ್ನು ಇದಕ್ಕೆ ಹಾಕ್ಲಿಕ್ಕೆ ಉಂಟು. ಓಕೆ, ಹಾಕಿ. ಸೊ ಅದಕ್ಕೆ ಒಂಚೂರು ವಾಟರ್ ಆ್ಯಡ್ ಮಾಡುವ. ಹಾಕ್ಲಿಯಾ? ಸಾಕು. ಸೊ ಇದು ಇದಕ್ಕೆ ಮಿಕ್ಸ್ ಮಾಡಿ ಇನ್ನೂ ಸ್ವಲ್ಪ ಪುನಃ ಬೇಯಬೇಕಾಗತ್ತಾ? ಹೌದು, ಒಂದು ಬಾಯ್ಲ್ ಬರಲಿ. ಓಕೆ ಓಕೆ, ಸೊ ದಿಸ್ ಇಸ್ ವೆಜ್ ಕಡಾಯಿ. ಎಲ್ಲ ರೀತಿಯ ವೆಜಿಟೇಬಲ್ಸ್ಗಳ ಒಂದು ಮಸಾಲಾ ಥರ. ಹೌದು. ಓಕೆ, ಸೊ ಇದಕ್ಕೆ ಇದು ಬಾಯ್ಲ್ ಆಗ್ತಾ ಇರುವಾಗವೇ ಇದಕ್ಕೆ ಕಸ್ತೂರಿ ಮೇಥಿ ಹಾಕೋದು. ಓಕೆ, ಸೊ ಅರುಣಾದವರ ಕಸ್ತೂರಿ ಮೇಥಿ ಸೂಪರ್ ಟೇಸ್ಟ್ ಆ್ಯಂಡ್ ಫ್ಲೇವರ್ಗೆ. ಸೊ ಬಾಯ್ಲ್ ಬರಲಿಲ್ಲ ಹಾಗಾದರೆ? ಸೊ ಒಂದು ಬಾಯ್ಲ್ ಬಂದರೆ ರೆಡಿ ಆದಾಗೆ. ಎಸ್, ಸೂಪರ್.
ಸೊ ಒಂದು ಕುದಿತನ ಬರ್ತಾ ಇದೆ, ಸಾಕಾಗುತ್ತಾ? ಸಾಕು. ಆಫ್ ಮಾಡೋಣ. ತಗೊಳ್ಳಿ. ಘಮ ಘಮ ಅಂತ ಹೇಳ್ತಾ ಇದೆ, ಬಹಳ ಚೆನ್ನಾಗಿರೋ ಅರೋಮ. ಸೊ ವೆಜ್ ಕಡಾಯಿ ರೆಡಿ. ರೆಡಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್, ಇಟ್ಸ್ ವೆರಿ ನೈಸ್. ಆಹಾ, ಘಮ ಘಮ ಅಂತ ಹೇಳ್ತಾ ಇದೆ. ವೆಜ್ ಕಡಾಯಿ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ಲ ರೀತಿಯ ವೆಜಿಟೇಬಲ್ಸ್ಗಳನ್ನು ಹಾಕಿ ಊಟಕ್ಕೆ ಮತ್ತು ಯಾವುದೇ ರೀತಿಯ ಒಂದು ಬ್ರೇಕ್ಫಾಸ್ಟ್ಗೆ ಇರುವ ಈ ನಾನ್ ಜೊತೆ ಅಥವಾ ಈ ಬ್ರೆಡ್ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಎಲ್ಲದರ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಬಹಳ ಚೆನ್ನಾಗಿರೋಂಥ ಅರೋಮ. ಮಾಡ್ಕೊಳ್ಳೋ ವಿಧಾನ ಹೇಗೆ ನೋಡ್ಕೊಂಡು ಬನ್ನಿ. ವೆಜ್ ಕಡಾಯಿ ತಯಾರಿಸುವ ವಿಧಾನ. ಮೊದಲು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ಇನ್ನೊಂದೆಡೆ ಮತ್ತೊಂದು ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಆಲೂಗಡ್ಡೆ, ಬೀನ್ಸ್ ಹುರಿದು ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸು ಪುಡಿ ಹಾಕಿ ಬೇಯಿಸಿ. ತರಕಾರಿ ಸ್ವಲ್ಪ ಬೆಂದ ನಂತರ ಕ್ಯಾಪ್ಸಿಕಮ್ ಹಾಕಿ ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಪ್ಯೂರೆ, ಅರುಣಾ ಗರಂ ಮಸಾಲ ಪುಡಿ, ಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಹಸಿ ವಾಸನೆ ಹೋಗೋವರೆಗೂ ಹುರಿದು ಬೇಯಿಸಿದ ತರಕಾರಿ ಸ್ವಲ್ಪ ನೀರು ಹಾಕಿ ಬೇಯಿಸಿ. ಕೊನೆಯಲ್ಲಿ ಕಸೂರಿ ಮೇಥಿ ಹಾಕಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಸರ್ವ್ ಮಾಡಿ. ಈಗ ಬಾಯಲ್ಲಿ ನೀರೂರಿಸುವ ವೆಜ್ ಕಡಾಯಿ ರೆಡಿ. ಎಸ್ ಪ್ರಜ್ವಲ್, ಸೊ 2 ರೆಸಿಪೀಸ್ಗಳು ರೆಡಿ ಇದೆ. ಟೇಸ್ಟ್ ನೋಡುವಲ್ವಾ? Sure. ಒಂದು ಮಸಾಲಾ ನೀರು ದೋಸೆ ತಗೊಳ್ಳಿ ನೀವು ಕೂಡ. ಓಕೆ, ಸೊ ಇದಕ್ಕೆ ಹೀಗೇನೆ ತಿನ್ಬೋದು ಅಂತ ಹೇಳಿದ್ರಿ ನೀವು. ಚೆನ್ನಾಗಿದೆ. ಸೊ ಯಾವಾಗ ನಾವು ನೀರು ದೋಸೆ ಮತ್ತು ಚಟ್ನಿ ಸಪ್ರೇಟ್ ತಿಂತಾ ಇರ್ತೇವೆ, ಅದು ಎರಡೂ ಒಂದು ದೋಸೆಯಲ್ಲಿದ್ದಾಗೆ. ಸೊ ಕೆಲಸವನ್ನು ಕಡಿಮೆ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಖಾರವಾಗಿ ನೀವು ಹೇಳಿದಾಗ ಇದಕ್ಕೆ ಬೇರೆ ಏನು ಇನ್ನೊಂದು ಸ್ವಲ್ಪ ಇದ್ರೆ, ಏನಾದರೂ ಸ್ವಲ್ಪ ಹುಳಿ ಥರ ಏನಾದರೂ ಚಟ್ನಿ ಇದ್ರೆ ಇನ್ನೂ ಸ್ವಲ್ಪ ಒಳ್ಳೆ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ಟೇಸ್ಟ್ ಚೆನ್ನಾಗಿದೆ. ಇದು ನೋಡುವಲ್ವಾ? ತಗೊಳ್ಳಿ. ಸೊ ವೆಜ್ ಕಡಾಯಿ. ವೆಜ್ ಕಡಾಯಿ ಅಂತೂ ಸೂಪರ್ ಆಗಿದೆ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ನಾನು ಯೋಚಿಸಿದೆ ಇಷ್ಟೊಂದು ವೆಜ್ ಹಾಕುವಾಗ ಅಯ್ಯೋ ವೆಜ್ ತಿನ್ಬೇಕಲ್ವಾ ಅಂತ ಅನಿಸ್ತಾ ಇತ್ತು. ಬಟ್ ತುಂಬ ಚೆನ್ನಾಗಿದೆ. ಯಾಕಂತ ಹೇಳಿದ್ರೆ ಆ ಮಸಾಲ ಜೊತೆ ಇರುವಂತಹ ಬ್ಲೆಂಡಿಂಗ್, ಬೇರೆ ಬೇರೆ ವೆರೈಟಿ ಆಫ್ ವೆಜಿಟೇಬಲ್ಸ್, ಅದರ ಟೇಸ್ಟ್ ಒಳ್ಳೆ ರಿಚ್ ಆದಂಥ ಟೇಸ್ಟ್ ಕೊಡುತ್ತೆ. ಸೂಪರ್. ವೆಜ್ ಕಡಾಯಿ ಅಂತೂ ಆಸಮ್ ಆಗಿದೆ. ಆ್ಯಂಡ್ ಊಟಕ್ಕಂತೂ ಚೆನ್ನಾಗಿ ಆಗ್ಬೋದು ಅದು ಅಲ್ವಾ? ಹೇಗೆ ಅನಿಸ್ತು ನಿಮಗೆ ಅಡುಗೆ ಮನೆಯಲ್ಲಿ? ಒಳ್ಳೆ ಎಕ್ಸ್ಪೀರಿಯನ್ಸ್ ಬರ್ತಾ ಇರ್ತವೆ. ಓಕೆ, ಖುಷಿ ಆಯಿತು. ಹೌದು. ಸೊ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ನವರೆಲ್ಲ ಕೇಳುವರು ಅಡುಗೆ ಮಾಡ್ತಾ ಇದ್ದೀಯ ಅಂತ ಹೇಳಿ. ಹೌದು, ಖಂಡಿತ ಕೇಳುವಾರ? ಕೇಳ್ತಾ ಇರ್ತಾರೆ. ಅವ್ರಿಗೆ ಮಾಡಿ ತಕೊಂಡು ಹೋಗ್ತಾ ಇರಬೇಕು. ಓಕೆ ಓಕೆ. ಸೊ ನೀವು ಓಕೆ, ನೀವು ಗ್ರೂಪಲ್ಲಿ ನೀವು ಯಾವಾಗಲೂ ಫುಡ್ ಎಲ್ಲ ನೀವೇ ಕೊಂಡೋಗೋದು ಕಾಣುತ್ತೆ ಜಾಸ್ತಿಯಾಗಿ, ಆಫರ್ ಮಾಡಿಕೊಂಡು. ಆಫಲ್ಲಿ ತಗೊಂಡು. ಹೌದಾ? ಓ ವೆರಿ ನೈಸ್. ಬಟ್ ಎನಿ ಹಾವ್ ತುಂಬ ಖುಷಿ ಆಯಿತು ನಮ್ಮ ಅಡುಗೆ ಮನೆಗೆ ಬಂದಕ್ಕೆ. ನಿಮ್ಮೆಲ್ಲ ಫ್ಯೂಚರ್ ಎಂಡಿವಿಯರ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಓಕೆ. ಆ್ಯಂಡ್ ಅದರ ಜೊತೆಗೆ ಪ್ರಜ್ವಲ್, ಇದು ವಿಟಮಿನ್ AD ಇರುವಂತಹ ಸೂಪರ್ ಆಯಿಲ್, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅವರ ಕಡೆನೊಂದು ಸಣ್ಣ ಗಿಫ್ಟ್. ಹಾಗೆಯೇ ಸನ್ ಪ್ರೀಮಿಯಂ ಹೋಲ್ ವೀಟ್ ಚಕ್ಕಿ ಆಟ ಗೋಧಿ ಹಿಟ್ಟು, ಸೊ ಅವರ ಕಡೆನೊಂದು ಸಣ್ಣ ಗಿಫ್ಟ್. ಆ್ಯಂಡ್ ಇದು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಸೊ ಅವರ ಕಡೆನೊಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್, ಒಂದು ಕಡೆಯಲ್ಲಿ ಸೂಪವಾದಂತಹ ರುಚಿ ಆದರೆ ಇನ್ನೊಂದು ಕಡೆಯಲ್ಲಿ ಆ ಘಮಘಮ ಇರುವಂತಹ ಅರೋಮ. ಎಷ್ಟು ಚೆನ್ನಾಗುತ್ತೆ ಅಡುಗೆ ಮನೇಲಿ ಇಷ್ಟು ಚೆನ್ನಾಗಿರುವಂಥ ರೆಸಿಪೀಸ್ಗಳು ರೆಡಿ ಆದಾಗ. ಖಂಡಿತವಾಗೂ ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡಿ. ಆ್ಯಂಡ್ ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಗೆಸ್ಟ್ ಜೊತೆ ಮತ್ತೆರಡು ರೆಸಿಪಿಗಳ ಜೊತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ
ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.